ಪ್ರತಿ ವರ್ಷ ವಿಭಿನ್ನ ವೇಷ ತೊಟ್ಟು ಅನಾರೋಗ್ಯ ಪೀಡಿತ ಬಡ ಮಕ್ಕಳ ಚಿಕಿತ್ಸೆಗೆ ನೆರವಾಗುವ ಆತನಿಗೆ ಈ ಬಾರಿ ಮಾತ್ರ ಹೆಚ್ಚಿನ ಹಣ ಸಂಗ್ರಹವಾಗುವ ನಿರೀಕ್ಷೆ ಇರಲಿಲ್ಲ. ಆದರೂ ಕೃಷ್ಣನೂರಿನ ಜನ ಆತನ ಕೈ ಬಿಟ್ಟಿಲ್ಲ. ಕೊರೋನಾ ಆರ್ಥಿಕ ಸಂಕಷ್ಟದ ನಡುವೆಯೂ ಆತನಿಗೆ ಲಕ್ಷಾಂತರ ರೂಪಾಯಿ ದೇಣಿಗೆ ಸಂಗ್ರಹ ಆಗಿದೆ. ಈ ನೆರವನ್ನ ತಾನು ಚಿಕ್ಕಾಸು ಇರಿಸದೆ 8 ಮಂದಿ ಬಡ ಮಕ್ಕಳಿಗೆ ಕೊಟ್ಟು ಬಿಟ್ಟಿದ್ದಾನೆ. ಯಾರವರು ಅಂತೀರಾ? ಬನ್ನಿ ಈ ಹೃದಯ ಶ್ರೀಮಂತಿಕೆಯ ವ್ಯಕ್ತಿಯ ವರದಿ ನೋಡೋಣ. ಈ ವೇಷ ನೋಡಿದ್ರೆ ಅಬ್ಬಾ ಎಂತಹ ಅದ್ಭುತ ವೇಷ ಅಂತ ನಿಮಗೆ ಅನ್ನಿಸದೇ ಇರದು. ಅಷ್ಟೊಂದು ವಿಭಿನ್ನ ವಿಶೇಷ ಈ ವೇಷ. ಈ ವೇಷ ಧರಿಸೋದು ಅಷ್ಟೊಂದು ಸುಲಭ ಅಲ್ಲ, ಹಲವರ ಶ್ರಮ ಇದೆ. ಹೀಗೆ ಇಷ್ಟೊಂದು ದೊಡ್ಡ ಗಾತ್ರದ ತೂಕದ ವೇಷ ಹಾಕಿ ಹಣ ಸಂಗ್ರಹ ಮಾಡ್ತಿರುವವರ ಹೆಸರು ಉಡುಪಿಯ ರವಿ ಕಟಪಾಡಿ. ಹೌದು, ಕರಾವಳಿ ಭಾಗದಲ್ಲಿ ರವಿ ಕಟಪಾಡಿ ಹೆಸರು ಚಿರಪರಿಚಿತ. ಅಷ್ಟಮಿ ದಿನ ವೇಷ ಧರಿಸಿ ಉಡುಪಿಯ ಸುತ್ತಮುತ್ತಲಿನ ಊರುಗಳಿಗೆ ತಿರುಗಿ ಹಣ ಸಂಗ್ರಹ ಮಾಡ್ತಾರೆ. ಆದರೆ ಸಂಗ್ರಹವಾದ ಹಣವನ್ನ ತಾವು ಇಟ್ಟುಕೊಳ್ಳದೆ ಅನಾರೋಗ್ಯ ಬಡ ಮಕ್ಕಳ ಚಿಕಿತ್ಸೆಗಾಗಿ ನೀಡ್ತಾ ಬಂದಿದ್ದು, ಈ ಬಾರಿಯೂ ಕೊರೋನಾ ಆರ್ಥಿಕ ಸಂಕಷ್ಟದ ಮಧ್ಯೆಯೂ 2 ದಿನಗಳಲ್ಲಿ 7,17,350 ರೂಪಾಯಿ ಹಣ ಸಂಗ್ರಹವಾಗಿದೆ. ಇದನ್ನ 8 ಜನ ಬಡ ಅನಾರೋಗ್ಯ ಪೀಡಿತ ಮಕ್ಕಳ ಚಿಕಿತ್ಸೆಗಾಗಿ ವಿತರಣೆ ಮಾಡಿ ಮಾನವೀಯತೆ ಮೆರೆದಿದ್ದಾರೆ ರವಿ ಕಟಪಾಡಿ. ಏಳು ಲಕ್ಷ ಚಿಲ್ಲರೆ ಆದರೆ ಇಲ್ಲಿ ತನಕ ಸಾಧಾರಣ ನಾವು 7 ವರ್ಷದಲ್ಲಿ 79,41,000 ಮಕ್ಕಳಿಗೆ ನೀಡಿದ್ದೇವೆ. ನಿಜವಾಗ್ಲೂ ತುಂಬ ಖುಷಿ. ನಾವು ಸಾಧಾರಣ 3/4 ಕೋಟಿ ಕೂಡ ಕ್ರಾಸ್ ಮಾಡಿ ಮೇಲೆ ಬಂದಿದ್ದೇವೆ. ನಮಗೊಂದು ಆಸೆ ಇದೆ, ಅಂದರೆ ಈ ದೇವಸ್ಥಾನದಲ್ಲಿ ಕೊಟ್ಟಿದ್ದೇವೆ ಅಂತೇಳಿ ನಾವು ಕೊಟ್ಟ ಅಂದರೆ 8 ಜನ ಮಕ್ಕಳು, ಒಂದು 3 ಜನ ಅಂತೇಳಿ ಈಗ 8 ಜನ ಮಕ್ಕಳಾಗಿದ್ದಾರೆ. ಸಣ್ಣ ಸಣ್ಣ ಅಮೌಂಟು, ಆ ಸಣ್ಣ ಅಮೌಂಟಲ್ಲಿ ಆ ಮಕ್ಕಳು ಎಲ್ಲರೂ ಗುಣ ಆಗಲಿ ಅಂತೇಳಿ ನಾವು ಒಳ್ಳೆ ಜಾಗದಲ್ಲಿ ಫಂಕ್ಷನ್ ಇಟ್ಟಿದ್ದೇವೆ. ಎಲ್ಲರೂ ನಾವು ಹೇಳಿದ ಎಲ್ಲ ವ್ಯಕ್ತಿಗಳು ಬಂದಿದ್ದಾರೆ. ಹಾಗಾಗಿ ನಾನು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಟಪಾಡಿ ಪೇಟೆ ಬಿಟ್ಟು ಕೊರಗಜ್ಜ ಸನ್ನಿಧಾನದಲ್ಲಿ ನಡೆದಂಥ ಸರಳ ಕಾರ್ಯಕ್ರಮದಲ್ಲಿ ಕೇಮಾರು ಶ್ರೀಗಳು, ಅಪರ ಜಿಲ್ಲಾಧಿಕಾರಿ ಸದಾಶಿವಪ್ರಭು, ದಯಾನಂದ ಕತ್ತಲ್ ಸರ್, ರವಿ ಅವರ ಅಭಿಮಾನಿಗಳ ಉಪಸ್ಥಿತಿಯಲ್ಲಿ ಹಣವನ್ನ ವಿತರಿಸಲಾಯಿತು. ದೊಡ್ಡ ಮಟ್ಟದ ಹಣವನ್ನು ಅಂದರೆ ಗಳಿಸ್ಕೊಂಡು ಅದನ್ನು ಸಂಪೂರ್ಣವಾಗಿ ನೀಡುವಂಥ ನಿದರ್ಶನಗಳನ್ನು ನಾನು ಹಿಂದೆ ಕೂಡ ನೋಡಿಲ್ಲ. ಮುಂದೆ ಇಂಥ ಕಾರ್ಯಕ್ರಮ ಅವರಿಂದ ದೊಡ್ಡ ರೀತಿಯಲ್ಲಿ ಮೂಡಿ ಬರಲಿ. ತನ್ಮೂಲಕ ಸಮಾಜದಲ್ಲಿ ಯಾರಿಗೆ ಅವಶ್ಯಕತೆ ಇದೆ, ಚಿಕಿತ್ಸೆಗಾಗಲಿ ಬೇರೆ ದೈಹಿಕ ಸಮಸ್ಯೆಗಳು, ಅದಕ್ಕೆ ಬೇಕಾದಂಥ ವೈದ್ಯಕೀಯ ಖರ್ಚುಗಳಿಗೆ ನೆರವಾಗುವಂಥ ಈ ಮಹತ್ ಕಾರ್ಯ ಅವರಿಂದ ಇನ್ನಷ್ಟು ಮೂಡಿ ಬರಲಿ ಅಂತ ನಾನು ಹಾರೈಸಲಿಕ್ಕೆ ಇಚ್ಛೆಪಡ್ತೇನೆ. ತುಂಬ ವಿಶಿಷ್ಟವಾದ ಒಂದು ಉತ್ತಮವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅತೀವ ಸಂತೋಷ ಆಗ್ತಾ ಇದೆ. ಆದರೆ ಇವತ್ತು ಈ ವೇಷ ಪರೋಪಕಾರಕ್ಕಾಗಿ ರವಿ ಕಟಪಾಡಿ ಅವರು ವೇಷ ಹಾಕ್ತಾರೆ, ರಾಕ್ಷಸ ವೇಷವನ್ನು ಹಾಕ್ತಾರೆ. ಅದರ ಒಳಗಡೆ ಒಂದು ಮಾನವೀಯ ಹೃದಯ ಇದೆ. ಎಲ್ಲರಿಗೆ ಒಂದು ಬಡ ನೊಂದ ರೋಗಗ್ರಸ್ತ ಮಕ್ಕಳಿಗೆ ಸಹಾಯ ಮಾಡಬೇಕು ಚಿಕಿತ್ಸೆಗೆ ಅಂತೇಳಿ ಕಳೆದ ಹಲವಾರು ವರ್ಷದಿಂದ ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೇನೆ. ತುಂಬ ಅತ್ಯಂತ ಒಂದು ಒಳ್ಳೆಯ ಕಾರ್ಯಕ್ರಮ.
ಇದು ಅತ್ಯಂತ ಅಭಿನಂದನೀಯವಾದಂಥದ್ದು. ಯಾಕಂದರೆ ಬಡ ಜನರ ಒಂದು ದುಃಖಕ್ಕೆ ಸ್ಪಂದಿಸುವಂತಹ ಒಂದು ಮಾನವೀಯ ಹೃದಯವನ್ನು ನಾನು ರವಿಯಲ್ಲಿ ಕಂಡಿದ್ದೇನೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಯಾವತ್ತೂ ನಾನು ಇದಕ್ಕೆ ಸಹಕರಿಸ್ತೇನೆ, ಜನವೂ ಸಹಕರಿಸಬೇಕೆಂದು ಈ ಮೂಲಕ ನಾನು ವಿನಂತಿಸ್ತೇನೆ. ರವಿ ಕಟಪಾಡಿ ಜೀವನಕ್ಕಾಗಿ ಕೂಲಿ ಕೆಲಸ ಮಾಡಿಕೊಂಡಿದ್ದು ಆರ್ಥಿಕವಾಗಿ ಅಷ್ಟಾಗಿ ಸದೃಢರಲ್ಲ. ಆದರೂ ಸಂಗ್ರಹವಾದ ₹1 ಹಣವನ್ನು ತನ್ನಲ್ಲಿ ಇಟ್ಟುಕೊಳ್ಳದೆ ಬಡ ಅನಾರೋಗ್ಯ ಪೀಡಿತ ಮಕ್ಕಳಿಗೆ ವಿತರಣೆ ಮಾಡಿದ್ದಾರೆ. ಇದುವರೆಗೂ 7 ವರ್ಷದಲ್ಲಿ 79 ಲಕ್ಷದವರೆಗೆ ಸಂಗ್ರಹ ಆಗಿದ್ದು, ವೇಷ, ತಿರುಗಾಟದ ಖರ್ಚು ಎಲ್ಲವನ್ನ ತಮ್ಮ ತಂಡದವರೇ ಭರಿಸ್ತಾ ಇದ್ದು, ಸಂಗ್ರಹವಾದ ಹಣವನ್ನ ನೆರವಿಗಾಗಿ ಮಾತ್ರ ವಿನಿಯೋಗ ಮಾಡ್ತಾ ಇರೋದು ವಿಶೇಷ. ಅಂದಹಾಗೆ ರವಿ ಕಟಪಾಡಿ ಅವರ ಮಾನವೀಯ ಕಾರ್ಯ ಗುರುತಿಸಿ ಬಾಲಿವುಡ್ ಖ್ಯಾತ ನಟ ಅಮಿತಾಬ್ ಬಚ್ಚನ್ ಅವರ ಕೌನ್ ಬನೇಗಾ ಕರೋಡ್ಪತಿ ಕಾರ್ಯಕ್ರಮದಲ್ಲೂ ಅವಕಾಶವನ್ನ ನೀಡಲಾಗಿತ್ತು. ಗೆದ್ದ 7 ಲಕ್ಷವನ್ನ ಬಡ ಮಕ್ಕಳ ಚಿಕಿತ್ಸೆಗೆ ನೀಡಿ ಹೃದಯ ವೈಶಾಲ್ಯತೆಯನ್ನ ಮೆರೆದಿದ್ರು. ಒಟ್ಟಿನಲ್ಲಿ ಇದ್ದದ್ದು ಇರ್ಲಿ, ಬರೋದಿದ್ರೂ ತನಗೆ ಬರ್ಲಿ ಅನ್ನುವಂಥ ಈ ಕಾಲದಲ್ಲಿ ರವಿ ಕಟಪಾಡಿ ಅವರ ಮಾನವೀಯ ಕಾಳಜಿಗೆ ನಮ್ಮದೊಂದು ಸಲಾಂ. ಪ್ರಮೋ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ ನ್ಯೂಸ್, ಉಡುಪಿ.